ಉಪ್ಪುಂದ ಗ್ರಾಮದ ಕಾಸನಾಡಿ ಎಂಬಲ್ಲಿ ಶ್ರೀ ವರಲಕ್ಷ್ಮಿ ಚಾರಿಟೇಬಲ್ ಟ್ರಸ್ಟ್ ವತಿಯಿಂದ ನಿರ್ಮಿಸಲಾಗಿರುವ ಶ್ರೀ ವರಲಕ್ಷ್ಮಿ ನೂತನ ಗೃಹದ ಹಸ್ತಾಂತರ ಸಮಾರಂಭ ಶನಿವಾರ ನಡೆಯಿತು. ಶ್ರೀ ವರಲಕ್ಷ್ಮಿ ಚಾರಿಟೇಬಲ್ ಟ್ರಸ್ಟ್ ಅಧ್ಯಕ್ಷ ಗೋವಿಂದ ಬಾಬು ಪೂಜಾರಿ ಅವರ ಪೋಷಕರಾದ ಮಂಜಮ್ಮ ಬಾಬು ಪೂಜಾರಿ ದಂಪತಿಗಳು ನೂತನ ಗೃಹವನ್ನು ಉದ್ಘಾಟಿಸಿದ್ದಾರೆ. ಮ್ಯಾನೇಜಿಂಗ್ ಟ್ರಸ್ಟಿ ಗೋವಿಂದ ಬಾಬು ಪೂಜಾರಿ ಹಾಗೂ ಮಾಲತಿ ಗೋವಿಂದ ಪೂಜಾರಿ ಅವರು ನೂತನ ಗೃಹದ ಯಜಮಾನರಾದ ವಿಜಯ ರಮೇಶ್ ಪೂಜಾರಿ ಅವರಿಗೆ ಬೀಗದ ಕೈಯನ್ನು ಹಸ್ತಾಂತರವನ್ನು ಮಾಡಿದರು. ಬಳಿಕ ಮಾತನಾಡಿದ ಗೋವಿಂದ ಬಾಬು ಪೂಜಾರಿ, ಟ್ರಸ್ಟ್ ಮೂಲಕ ನಿರ್ಮಿಸಲಾಗಿರುವ 2ನೇ ಮನೆ ಇದಾಗಿದ್ದು ಇನ್ನೂ 2 ಮನೆಗಳು ನಿರ್ಮಾಣ ಹಂತದಲ್ಲಿವೆ. ಆರೋಗ್ಯ ಸೇವೆ, ಅಗತ್ಯವುಳ್ಳವರಿಗೆ ನೆರವು, ಫುಡ್ ಕಿಟ್ ವಿತರಣೆ ಸೇರಿದಂತೆ 10 ಸಾಮಾಜಿಕ ಕಾರ್ಯಗಳನ್ನು ಈ ಟ್ರಸ್ಟ್ ಮೂಲಕ ಮಾಡಲಾಗುತ್ತಿದೆ ಎಂದರು. ವಿಜಯ್ ರಮೇಶ್ ಪೂಜಾರಿ ಅಂತ ಫಸ್ಟ್ ಟೈಮ್ ನಮ್ಮ ಹತ್ರ ಬಂದಾಗ ನಾವು ಬಂದು ಮನೆ ನೋಡಿದಾಗ ಎಲ್ಲ ಅರ್ಧಬರ್ಧದಲ್ಲಿ ಇದ್ದಿತ್ತು. ಅವರ ಪರಿಸ್ಥಿತಿಯನ್ನು ನೋಡಿ ಅವರು ತುಂಬ ಕಷ್ಟದಲ್ಲಿ ಅಳ್ತಾ ಹೇಳ್ರು. 4 ವರ್ಷದಿಂದ ಈ ಮನೆ ಆಗ್ತಾಯಿಲ್ಲ ಅಂತ. ನಾನು ಬಂದು ನೋಡಿದಾಗ ನಾನು 100% ನೀವು ಎಣಿಸೋದ್ರಕ್ಕಿಂತ ಒಳ್ಳೆ ಮಾಡಿಕೊಡ್ತೀನಿ ಅಂತ ಹೇಳಿದ್ದೇನೆ. ಅದೇ ರೀತಿ ಇವತ್ತು ಒಳ್ಳೆ ಮನಸ್ಪೂರ್ವಕವಾಗಿ ಮಾಡಿಕೊಟ್ಟು ಅವರಿಗೆ ಹ್ಯಾಂಡ್ ಓವರ್ ಮಾಡಿದ್ದಾನೆ. ಅದ್ರ ಜೊತೆಯಲ್ಲಿ ಇನ್ನೂ 2 ಮನೆ ಬರ್ತಾಯಿದೆ. ಒಂದು ಕೊಡೇರಿಯಲ್ಲಿ, ಇನ್ನೊಂದು ಗೊಂಗೋಳಿಯಲ್ಲಿ. ಅದು ಸಹ ಬರೋ ತಿಂಗಳಲ್ಲಿ ಓಪನಿಂಗ್ ಇದೆ. ಅದಲ್ಲದೆ ನಾವು ಈಗ ಒಂದು 4,500-5 ಸಾವಿರ ಮನೆಗೆ ಕಿಟ್ ಸಹ ಕೊಟ್ಟಿದ್ದೇನೆ ಬೈಂದೂರು ಭಾಗದಲ್ಲಿ. ಸ್ವಲ್ಪ ಅರ್ಧ ನಿಂತೋದ್ರಿಂದ 4 ವರ್ಷದಿಂದ ನಿಂತೋಗಿತ್ತು. ಅದಕ್ಕೆ ಬಾಬು ಪೂಜಾರಿ ಹತ್ರ ಒಂದು ಮನವಿ ಮಾಡಿದಾಗ ನನಗೆ ನಿರೀಕ್ಷೆಯು ಹೆಚ್ಚಾಗಿ ಅವರು ನನಗೆ ಮಾಡಿ ಇವತ್ತು ನನಗೆ ಹಸ್ತಾಂತರ, ಅವ್ರ ಜನ್ಮದಿನ ಹಸ್ತಾಂತರ